ಮಂಗಳೂರು ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ಓಷನ್ ಪರ್ಲ್ನ ಸಾಗರತ್ನ ವೆಜಿಟೇರಿಯನ್ ರೆಸ್ಟೋರೆಂಟ್ನಲ್ಲಿ ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಆರಂಭಗೊಂಡಿದ್ದು ಖಾದ್ಯ ಪ್ರಿಯರಿಗೆ ರಾಜಸ್ಥಾನಿ ಆಹಾರಗಳನ್ನು ಉಣಬಡಿಸುತ್ತಿದೆ. ರುಚಿಯಾದ ಖಾದ್ಯಗಳನ್ನು ಉಣಬಡಿಸುತ್ತಿರುವ ಓಷನ್ ಪರ್ಲ್ನ ಸಾಗರ್ ರತ್ನ ರೆಸ್ಟೋರೆಂಟ್ನಲ್ಲಿ ಇದೀಗ ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದಾರೆ. ರಾಜಸ್ಥಾನದ ಫೇಮಸ್ ಫುಡ್ಗಳನ್ನು ಮಂಗಳೂರಿನ ಗ್ರಾಹಕರಿಗಾಗಿ ಉಣಬಡಿಸುತ್ತಿದ್ದಾರೆ. ಈಗಾಗಲೇ ಫುಡ್ ಫೆಸ್ಟಿವಲ್ ಆಯೋಜನೆಗೊಂಡಿದ್ದು ರಾಜಸ್ಥಾನಿ ಫುಡ್ ಸವಿದು ಖುಷಿಪಡಿಸಿದ್ದಾರೆ. ಈ ಬಗ್ಗೆ ರೆಸ್ಟೋರೆಂಟ್ನ ಮ್ಯಾನೇಜರ್ ಮಹೇಶ್ ಕೋಟ್ಯಾನ್ ಅವರು ಮಾಹಿತಿಯನ್ನ ನೀಡಿ, ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನ ಓಷನ್ ಪರ್ಲ್ನ ಸಾಗರ್ ರತ್ನ ರೆಸ್ಟೋರೆಂಟ್ನಲ್ಲಿ ಆಯೋಜನೆ ಮಾಡಿದ್ದೇವೆ. ಪ್ರತಿಯೊಬ್ಬರು ರೆಸ್ಟೋರೆಂಟ್ಗೆ ಭೇಟಿ ನೀಡಿ ಫುಡ್ ಅನ್ನ ಸವಿಯಿರಿ ಎಂದು ಹೇಳಿದ್ರು. ಹಾಯ್, ನಮಸ್ತೆ ಬೆಂಗಳೂರು. ಮೈಸೆಲ್ಫ್ ಯಾನ್ ಮಹೇಶ್ ಕೋಟ್ಯಾನ್, ಯಾನ್ ರೆಸ್ಟೋರೆಂಟ್ ಮ್ಯಾನೇಜರ್ ಆದಿಲ್ಲ. ಅಂಚನೆ ಎಂಗ್ಲು ಹೋಟೆಲ್ ಓಷನ್ ಪರ್ಲ್ ಮ್ಯಾಂಗ್ಳೂರು ಫುಡ್ ಫೆಸ್ಟಿವಲ್ ಮಾಡ್ತಂದಿಲ್ಲ, ರಾಜಸ್ಥಾನ್ ಫುಡ್ ಫೆಸ್ಟಿವಲ್. ಸೊ ಅಥೆಂಟಿಕ್ ಆದ ಜೈನ್ ಫುಡ್ ಆದ ಬಿಡವು ಅಂಚನೆ ನಮ್ಮನ್ನ ವೆರೈಟೀಸ್ ನಮ್ಮ ಶೆಫ್ಲ ರಾಜಸ್ಥಾನದ ಬೇದಿರು ಸ್ಪೆಷಲಿ ಆದ ನಿಕ್ಲು ರಾಜಸ್ಥಾನ ಬೋರ್ಡ್ ఉంది ಈಗೋಸ್ಕರ ಎಂಗ್ಲು ಓಷನ್ ಪರ್ಲ್ ಮ್ಯಾಂಗ್ಳೂರು ಸಾಗರತ್ನ ವೆಜ್ ರೆಸ್ಟೋರೆಂಟ್ ಮಾಡ್ತಂದಿಲ್ಲ. ಅಂಚ ಸೊ ವೆರೈಟಿ ಥೋಡಾ ಮೀಠಾ ಥೋಡಾ ಕಟ್ಟ ಅಂಚ ಮಂಡ ಸ್ಟಾರ್ಟರ್ಸ್ ಐಟ್ ಜೋಧ್ಪುರಿ ಮಿರ್ಚಿ ಪಕೋಡ, ಗುಟ್ಟ ಕಚೋರಿ, ಕಲ್ಮಿ ವಡ ಅಂಚನೆ ಮೇನ್ ಕೋರ್ಸ್ಡ್ ದಾಲ್ ಬಾಟಿ ಚೂರ್ಮ ಒನ್ ಆಫ್ ದ ಬೆಸ್ಟ್ ಡಿಶ್ ಎಂಗಲ್ಲ ರಾಜಸ್ಥಾನದ. ಸೊ ಅವು ಅಥೆಂಟಿಕ್ ಆದ ಮಲ್ತಂದಿಲ್ಲ. ಅಂಚನೆ ಪನ್ನೀರ್ ರೋಲ್ ಅಂಚ ಜೋಧ್ಪುರಿ ಮಿರ್ಚಿ ಅಂಚನೆ ಸ್ವೀಟೆಡ್ ಗೇವರ್ ಅವು ಗೇವರ್ಲು ಅಂಚನೆ ಭಾರಿ ಫೇಮಸ್ ಅವು ಸ್ವೀಟೆಡ್ ಮಿಠಾಯಿ ಪನ್ಪೇರಾಯ್ಕ್. ಸೊ ಅವುಲ ಮಲ್ತಂದಿಲ್ಲ ಅಂಚದ ವೆರೈಟಿ ಮಸ್ತ್ ಉಂಡು. ಸೊ ನಿಖಲ ಫ್ಯಾಮಿಲಿ ದೊಡ್ಡ ಬರೋಡು ಎಂಜಾಯ್ ಮಲ್ಪೋಡು ಫುಡ್ ದ ಸವಿನ್ ಪನ್ನೊಂದು ನಿಖಲ ಮಾತು ಕೇಳೋದಿಲ್ಲ. ಥ್ಯಾಂಕ್ ಯು. ಆನಂತರ ಚೆಫ್ ಅಶೋಕ್ ಅವರು ಮಾತನಾಡಿ, ಪ್ರತಿ ವರ್ಷ ಓಷನ್ ಪರ್ಲ್ನ ಸಾಗರ್ ರತ್ನ ರೆಸ್ಟೋರೆಂಟ್ನಲ್ಲಿ ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನ ಆಯೋಜನೆ ಮಾಡಿಕೊಂಡು ಬರ್ತಿದ್ದಾರೆ. ರಾಜಸ್ಥಾನಿಯ ವಿಶೇಷ ಫುಡ್ಗಳನ್ನು ಇಲ್ಲಿಯ ಜನತೆಗೆ ಪರಿಚಯಿಸುತ್ತಿದ್ದೇವೆ. ಪ್ರತಿಯೊಬ್ಬರು ರೆಸ್ಟೋರೆಂಟ್ಗೆ ಭೇಟಿ ನೀಡಿ ಖಾದ್ಯಗಳನ್ನು ಸವಿಯಿರಿ ಎಂದು ಹೇಳಿದರು. मैं अशोक कुमार, राजस्थानी शेफ, यहाँ राजस्थानी फूड फेस्टिवल करने के लिए आए हैं. यहाँ हम हर साल आते रहते हैं. इस कंपनी से हम जुड़े हुए हैं और जब भी फूड फेस्टिवल होता है राजस्थान का तो इधर हम हर साल आते हैं. तो हमारा ये फ्रूट फेस्टिवल 15 दिन का होता है. अगर गेस्ट ज़्यादा डिमांड करते हैं तो हम बढ़ा भी लेते हैं, 1 महीने का कर लेते हैं, 20 दिन का कर लेते हैं जब. और गेस्ट हमारा ये बहुत पसंद करते हैं. राजस्थानी फ्रूट फेस्टिवल अभी ओशियन पर्ल में चल रहा है और आप लोग फैमिली सहित इधर खाना खाने के लिए एक बार पधारें, आएँ, हमारा खाने का टेस्ट देखें, फिर आप उत्साह बढ़ाएंगे. हम दोबारा भी फिर आते रहेंगे, हर साल आते हैं इधर. ಓಷನ್ ಪರ್ಲ್ನ ಸಾಗರ್ ರತ್ನ ರೆಸ್ಟೋರೆಂಟ್ನಲ್ಲಿ ರಾಜಸ್ಥಾನಿ ಫುಡ್ ಫೆಸ್ಟಿವಲ್ ಅನ್ನ ಆಯೋಜನೆ ಮಾಡಿದ್ದು ಗ್ರಾಹಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಓಷನ್ ಪರ್ಲ್ನ ಸಾಗರ್ ರತ್ನ ರೆಸ್ಟೋರೆಂಟ್ಗೆ ಭೇಟಿ ನೀಡಿ ರಾಜಸ್ಥಾನಿ ಫುಡ್ ಅನ್ನ ಸವಿದು ಆನಂದಿಸಲು ಇದೊಂದು ಸದಾವಕಾಶ. ಶರಸಾದ್ಯನ್ V4 ನ್ಯೂಸ್ ಮಂಗಳೂರು.